ನೀರಲ್ಲೇ ಹರಿದು ಪತನಗೊಳ್ಳುತ್ತದೆ, ಅಲ್ಲದೆ ವಿನಾಶಿಯೂ ಆಗುತ್ತದೆ. ಮಾನವನ ಬದುಕು ಕೂಡ ಹಾಗೆಯೇ ತನ್ನ ಜೀವನಕ್ಕೆ ಅನುಶಾಸನದ ಶಿಸ್ತನ್ನು ಪಾಲಿಸಿಕೊಂಡು ಬಾಳಿ ಹೊಸ ಸೃಷ್ಟಿಗೆ ಅವಕಾಶ ಮಾಡಿಕೊಡುತ್ತೇನೆ. ಆದುದರಿಂದ ನಾನೋರ್ವ ಲಯಕರ್ತೃ. ವೇಗವಾಗಿ ಓಡುವ ಬಂಡಿಗೆ ಬಿರುವನ್ನು ತೊಡಿಸುವಂತೆ ಸೃಷ್ಟಿಯ ವೇಗಕ್ಕೆ ಲಯವನ್ನಿಕ್ಕುವವನು ನಾನು. ಸರ್ವಭೂಷಣನಾದ ನನಗೆ ನೀನಿಷ್ಟ, ನಿನಗೆ ನಾನಿಷ್ಟ. ಜಗತ್ತವು ಮಾತಾರವು ಪಿತರವು ಒಂದೇ, ಪಾರ್ವತಿ ಪರಮೇಶ್ವರ. ಪರಮ ಭಾಗವತರು ನಮಗಾಗಿ ಭಕ್ತಿ ತುಂಬಿ ಆಡಿಕೊಳ್ಳುವ ಮಾತು. ಆದಿಯಲ್ಲಿ ಕಾರೆಂಬ ಕತ್ತಲೆ ಆವರಿಸಿದಾಗ ನಮ್ಮಮ್ಮ ನಮಗೆ ಜ್ಞಾನ ಬುದ್ಧಿಗಳನ್ನು ನೀಡಿ ಹರಿಸಿದರು. ಸತ್ವಗುಣ ಸಂಪನ್ನದಾಯಕನಾದ ಬ್ರಹ್ಮ ತಾ ಮೇಲೆಂದು ವಾದಕ್ಕೆ ನಿಂತಾಗ ಈ ಸಮಯದಲ್ಲೂ ನಿದ್ರಾಮಣೆ ಆದಿಲ್ಲವಲ್ಲವೇ? ನೀನೇ ಹೀಗೆ ಮೈಮರೆ ತೊಡಗಿದರೆ ಇನ್ನು ಅಂಗರ ಪಾಡೇನು? ಏಳು ಏಳು ಹೇಳುವುದಿಲ್ಲವೇ? ಇದು ನನ್ನ ಎಡೆಗಾಲಿನಿಂದ ಒಂದೇ ಒಂದು ಒದಕವನ್ನು ಇದ್ದೇನೆ, ತಿನ್ನು ನನ್ನ ಕಾಲೇ ಕಣ್ಣು. ಸ್ವಾಮಿ ಹೀಗೆ ಬನ್ನಿ, ಮಹರ್ಷಿಗಳೇ ಹೀಗೆ ಬನ್ನಿ. ಮಾಧವ ಎನ್ನುತ್ತ ಪೇಳಿದ ಮನ್ನಿದೆನ್ನ ಪರಾಧವ. ಇಲ್ಲ, ಅದು ಕಲಿಘಟನೆ ಎಂದು ತಿಳಿದದನ್ನು ಮರೆತುಲ. ಹೀಗೆ ಬಾ ಲಕ್ಷ್ಮಿ. ಇಲ್ಲ ಇಲ್ಲ, ಈಗಲೇ ಹೊರಟೆ, ಹೋಗಿಯೇ ಬಿಟ್ಟೆ. ಲಕ್ಷ್ಮಿ ಹೊರಟೆ ಹೋದು ನಾನೋರ್ವನಂತಿದ್ದು ಏನು ಮಾಡುವುದು? ನನಗಿಲ್ಲಿ ಯಾರೂ ಇಲ್ಲ. ಹಾಗಾಗಿ ಒಂದು ಸುಸ್ಥಳವನ್ನಾಯುವುದಕ್ಕಾಗಿ ಭೂಲೋಕವನ್ನು ಸೇರಿಕೊಳ್ಳುತ್ತೇನೆ. ಸ್ವಾಮಿ